ಕೃಷಿ ಕ್ಷೇತ್ರದೆಡೆಗೆ ಜನಕ್ಲಿನ ಆಸಕ್ತಿ ಜಾಸ್ತಿ ಆವಂದಿತ್ತದು ಕೃಷಿಕರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯಾರ್ ಕಪ್ಪು ಕಲ್ಲದ ಕೋರೆಡು ಹೊಸ ಪ್ರಯೋಗ ചെയ്തರು. ಹದಿನೈದು ವರ್ಷದಿಂದ ಕೋರೆ ಬಾಕಿ ಉದ್ಯಮದ ಒಟ್ಟಿಗೆ ಕೃಷಿ ಕ್ಷೇತ್ರಗಳ ಬೇಲೆ ಮಾಲ್ತೊಂದು ಪುನಃ ಶ್ರೀ ಸಂತೋಷ್ ಕುಮಾರ್ ರೈಯರು ತೋಟಡು ಕಂಗು ತಾರೆ ಪೆಲಕಾಯಿ ಕೋಕೋ ಬೊಪ್ಪಂಗಾಯಿ ಎಡ್ಡೆ ಮುಂಚಿ ಕುಕ್ಕು ರಂಬುಟಾನ್ ಇಂಚ ಬೇತೆ ಬೇತೆ ಬುಲೆಕ್ಲಿನ್ ಬುಲಿತಿರು. ಪರಂಗಿ ಬೆಲಕ್ಕೆ ಒಂದು ಕಮ್ಮಿ ಐತೆ 2 ಕಿಲೋ ಉಂಡು ಏತೆ 2 ಕಿಲೋ ಉಂಡು ನೆಕ್ಕೆ ದಾಲ ಈಟಿಗೆ ದಾಲ ಪಾರ್ದಿಪ್ಪ ಅಂದು ಆಡೆ ಒಂದು 10 ಟೇಸ್ಟ್ ಉಂಟು ನಾನು ಪರ್ದು 10 ಟೇಸ್ಟ್ నేను ಏರೇ ತಿಂದನಲ್ಲ ದಾಲ ತೊಂದರೆ ನೆಟ್ಟು ಬೇತ ಎಂಜಿನ ಇರ್ನ ಕೆಮಿಕಲ್ ಅವು ಉಂಡು ದಾಲ ನಾನು ಒಂದೇನು ತೆತ್ತದು ಹೋಲಾನ್ಲ ಊಡ್ದು ಬಿಡ್ಪೋ ನೀವು ತರೆ ಅವಳೆ ಉಂಡು ಇದು ತಾರ ಇಲ್ಲಿ ನೆಕ್ಕೆ 5ನೇ ವರ್ಷ ನೆಟ್ಟು ಏತು ಬೊಂಡ ಹಾಕೊಂಡು ಲೆಕ್ಕನ ಹೆಚ್ಚಿ ಅಲ್ಲಿ ಮೂಲೆ ತಾರಾಯಿ ಬೂರ್ದನ ಇನ್ನು ಮಾತ ತಾರಾಯಿ ಬೂರ್ನ ತಿಂಬಲ್ಲ ಫುಲ್ 1 ಕಿಲೋ 2 ಕಿಲೋ 3 ಕಿಲೋ 4 ಕಿಲೋ ಉಂಟು ಕಿರ ಕೊಂಬು ಒಂದು ಇತ್ತ ಕ್ಲೀನ್ ಮಂತಿಜ ನಾನು ಆಗಸ್ಟ್ 15 ತಾರೀಕು ಬೊಕ್ಕ ಸೋನೋಡು ಮುಲ್ತ ಬೇಲೆ ಸ್ಟಾರ್ಟ್ ಮಾಡ್ಕೊಂಡು ಇತ್ತ ಪತ್ರ ಪಿರ ಅಂಚನೆ ಪಂತಿ ಬರಲಿಲ್ಲ. ಇದು ಕೂಡ ಇಡೀ ವರ್ಷ ಆಗ್ತದೆ ಇಡೀ ವರ್ಷ ನಿನ್ನೆ ಮೊನ್ನೆ ಎಲ್ಲ ಕಾರಲ್ಲಿ ಕೊಯ್ದಿಟ್ಟಿದ್ದೇನೆ ನೋಡಿ ಎಷ್ಟು ಪೇರಳೆ ಬೇಕಾದರೂ ಉಂಟು ನೋಡಿ ಎಲ್ಲ ಪೇರ ಈ ಮರದ ಅಡಿಯಲ್ಲಿ ಇದು ಪೇರಳೆ ನೋಡಿ ಇದು ಈಗೆಲ್ಲಲ್ಲಿ ಎಷ್ಟು ಎಲ್ಲ ಉಂಟು ಅಷ್ಟು ಪೇರಳೆ ಇದುಂಟು. ಈಗ ಫಸ್ಟ್ ಸೀಸನ್ ಮುಗಿದಾಯಿತು. ಇದಂದರೆ ಒಂದು ಮರದಲ್ಲಿ ಕಡಿಮೆ ಆದರೆ 25-30 kg ಆಗ್ತದೆ ನೋಡಿ. ಇದು ಒಂದು ಅಡಿಕೆ ಮರದಲ್ಲಿ ಹೇಗೆ ಅಡಿಕೆ ಆಗ್ತದಂತೆ ಇಲ್ಲಿ ನೋಡುವಾಗ ಆಗ್ತದೆ. ಇದರಲ್ಲಿ 1 2 3 4 5 6 7 8 9 ಗೊನೆ ಉಂಟು. ಕುರ್ನಾಡು ಉಪ್ಪುನ ಕಪ್ಪು ಕಲ್ಲದ ಕ್ವಾರಿದ ಕೈತಲ್ ಜಾಗಿದಿತ್ತದು 450 ಕಂಗನ್ ನರ್ತೇರು. ವಿಶ್ವಮಂಗಲ ಬಂಡ ಹೊಸದಿದೆ ಮಂಗಲ ಬರ್ತದೆ ಮಂಗಲ ಬಂತು ಇಂಟರ್ ಮಂಗಲ ಬಂತು ಆನಂತರ ಈಗ ವಿಶ್ವಮಂಗಲ ಅಂತ. ಇದು 3 ವರ್ಷದಲ್ಲಿ ಫಸಲು ಕೊಡ್ತೇವೆ. 3 ವರ್ಷದಲ್ಲಿ ಇದು ಡಿಸೆಂಬರಲ್ಲಿ ಇಟ್ಟಿದ್ದೇವೆ. ಈಗ 6 ತಿಂಗಳಾಯಿತು. ಇದು ಒಳ್ಳೆ ಬೆಳವಣಿಗೆ.
ಬ್ರಹ್ಮಾವರದ್ದು ಒಂಜಿ ದೈಕ್ ತಲಾ 35 ರೂಪಾಯಿ ದಲಕ 500 ಟಿಶ್ಯೂ ಕಲ್ಚರ್ ಭಾರತ ದೈಕ್ಲೇನ್ ಕನ್ನಡದ ನಡೆದಿದ್ದು ಸದ್ಯಗೂ 250 ದೈಕ್ಲು ಓರಿದನು. ಈ ತಳಿ ಗ್ರಾಮೀಣ ಭಾಗಕ್ಕೆ ಪೊಸತಾದಿದ್ದು ಆದಿ ತಿಂಗಳು ಗೊಣೆಪಾಡುಂಡು. ಇಂದೇನು ಕೋರೆ ಕೈತಲ್ ಬುಲೆ ಪವನಿ ಮಲ್ಲ ಸಾಹಸ ಇನ್ನಿತ ಒಟ್ಟಿಗೆ ನೇಂದ್ರ ಬಾರ ದೈಕ್ಲೆಲ್ಲ ನಡೆದಿದ್ದು ದಿಂಜ ದೈಕ್ಲು ಗೊಣೆ ಬುಡ್ತುಂಡು. ನೀರ್ಗ್ ಸ್ಪ್ರಿಂಕ್ಲರ್ ಪಾಡ್ದಿರು. ಇದು 15-20 ಕಿಲೋಮೀಟರ್ ಆಗುದು. ಇದು ನೇಂದ್ರವ ಇವಾಗ ಹಾಕಿ ಒಂದು 10-15 ದಿವಸ ಆದದಷ್ಟೇ. ಇನ್ನೊಂದು 2 ತಿಂಗಳಲ್ಲಿ ಕಂಪ್ಲೀಟ್ ಇದಾಗ್ತದೆ. ಇದು ಗೊನೆ ಬಂದು 15 ನೋಡಿ. ಇದಕ್ಕೆ ತುಳುವಿನಲ್ಲಿ ಪೂಬಾರ ಅಂತ ಹೇಳ್ತಾರೆ. ಎಲ್ಲ ಇನ್ನೊಂದು 15-20 ದಿವಸಗಳಿಗೆ ಎಲ್ಲ ಗೊನೆ ಆಗ್ತದೆ. ಎಲ್ಲರೂ ಹೇಳ್ತಾರೆ ಇಲ್ಲಿ ಆಗಲಿಕ್ಕಿಲ್ಲ. ಆದರೆ ನಾವು ಎಲ್ಲ ತೆಗೆದು ಅದರ ಮೇಲೆ ಸ್ವಲ್ಪ ಕೆಂಪು ಮಣ್ಣು ಹಾಕಿ ನಾವು ಇಲ್ಲಿ ವಿಶ್ವಮಂಗಲ ಗಿಡ ಇಟ್ಟಿದ್ದೇವೆ. ಈಗ 6 ತಿಂಗಳಾಯಿತು, ಚೆಂದಾಗಿ ಬಂದಿದೆ. ಅದರೊಟ್ಟಿಗೆ ಸುತ್ತಲ 250 ನಾವು ಇದು ನೇಂದ್ರ ನೋಡಿ, ಅದು ಹೂಬಾಲೆ ಕ್ಯಾವಂಡಿಸ್ 250 ಗಿಡ ಇಲ್ಲಿ ಹಾಕಿದ್ದೇವೆ. ಒಂದು 250 ಆ ಕಡೆಯಲ್ಲಿ ಹಾಕಿದೆ. ಎಲ್ಲ ಸೂಪರ್, ಬಹಳ ಚೆಂದವಾಗಿ ಬಂದಿದೆ. ನೋಡಲಿಕ್ಕೆ ಖುಷಿ ಆಗ್ತದೆ. ಕಪ್ಪು ಕಲ್ಲಿನ ಕೋರೆ ಬದಿಯಲ್ಲಿ ಕೂಡ ಕೃಷಿ ಮಾಡ್ಬೋದು, ತೋಟಗಾರಿಕೆ ಮಾಡ್ಬೋದು ಅಂತ ತೋರಿಸಿಕೊಟ್ಟಿದ್ದೆ. ಅದರ ಒಟ್ಟಿಗೆ ನೋಡಿ, ಇದು ಬದನೆ ಆಗಿರ್ಬೋದು, ಇದು ಪಪ್ಪಾಯ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಎಲ್ಲ ನಾವು ಒಂದು 3-4 ತಿಂಗಳ ಹಿಂದೆ ಹಾಕಿದ್ದೇವೆ. ಇದೇ ಅಂದರೆ ಕಪ್ಪು ಕಲ್ಲಿನ ಜಾಗೆ. ಇದರ ಭೂಮಿ ಅಡಿಯಲ್ಲಿ ಕಪ್ಪು ಕಲ್ಲಿನ ಪಾದೆ ಇರುವುದು. ಆದರೆ ಕಪ್ಪು ಕಲ್ಲಿಗೆ ಒಂದು ಸಮಯದಲ್ಲಿ ಡಿಮಾಂಡ್ ಇರಲಿಲ್ಲ, ಈಗ ಡಿಮಾಂಡ್ ಬಂದಿದೆ. ನಾವು ಕಪ್ಪು ಕಲ್ಲು ತೆಗೆದು ಅದರ ಮೇಲೆ ಮಣ್ಣು ಹಾಕಿ ಈ ರೀತಿಯ ಕೃಷಿ ಮಾಡಬೇಕೆಂಬ ಉದ್ದೇಶದಿಂದ ಕಪ್ಪು ಕಲ್ಲು ತೆಗೆದ ನಂತರ ಮಣ್ಣು ಹಾಕಿ ಅದರ ಮೇಲೆ ಕೃಷಿ ಏನೆಲ್ಲ ಗಿಡ ನೆಡಬೇಕು ನೆಡ್ತಾ ಬಂದಿದ್ದೇವೆ. ಆ ಕಡೆಯಲ್ಲಿ 1,000 ರಬ್ಬರ್ ಗಿಡ ಉಂಟು. ಅದರ ಆ ಕಡೆ ಒಂದು 4,500 ಅಡಿಕೆ ಸಸಿ ಉಂಟು. ಅದರ ಮಧ್ಯದಲ್ಲಿ ಹಲಸಿನ ಮರ ಉಂಟು. ಅದರ ಮಧ್ಯದಲ್ಲಿ ಬೇರೆ ಬೇರೆ ಮಲ್ಲಿಕ, ತೋತಪುರಿ, ಮುಂಡಪ್ಪ ಅಂತ ಮಾವಿನ ಹಣ್ಣಿನ ಮರಗಳುಂಟು. ಬೇಕಾದಷ್ಟು ಕೊಕ್ಕೋ ನಾವು ಹಾಕಿದ್ದೇವೆ. ನೋಡಲಿ ಒಂದು ಸುಂದರವಾಗಿದೆ. ತೆಂಗಿನ ಮರಗಳುಂಟು. ಎಷ್ಟು ಸಿಯಲ ಬೇಕಾದರೂ ಕುಡಿಬಹುದು, ಅಷ್ಟು ಮರ ಹಾಕಿದ್ದೇವೆ. ಆದರೆ ಒಳ್ಳೆ ಫಸಲು ಬರ್ತದೆ. ಅಡಿಕೆಯಲ್ಲಿ ಅತ್ಯುತ್ತಮ ಫಸಲು ಬಂದಿದೆ, ಲಾಭ ಆಗಿದೆ. ಬೇಕಾದಷ್ಟು ಒಂದು ವ್ಯವಸ್ಥೆ ಮಾಡುವಂಥ ಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ. ಖುಷಿ ಆಗ್ತದೆ. ಅದರಲ್ಲಿ ಕೂಡ ಒಂದು ಕೃಷಿಯನ್ನು ತೆಗೆಯುವುದು, ಬೆಲೆಯನ್ನು ತೆಗಿಬಹುದು. ಕೋರೆ ಬದಿಯಲ್ಲಿ ಕೂಡ ತೋಟಗಾರಿಕೆ ಮಾಡಿ ಅದರಲ್ಲಿ ಲಾಭ ಗಳಿಸಬಹುದು ಅಂತ ನಮಗೆ ಅದು ಕಲಿಸಿಕೊಟ್ಟಿದೆ. ಇದು ತ್ಯಾಜ್ಯ ಘಟಕದ ಗೊಬ್ಬರ, ಪಂಚಾಯತಿನ. ಅದನ್ನು ತಂದು ಇನ್ನು ಬರುವ ವರ್ಷ ನಾವು ಯಾವುದು ಪೆಪ್ಪರ್ ಅದಕ್ಕೆ ಹಾಕ್ತೀವಿ. ಇದು ಯಾವ ರೀತಿ ಕಾಂಪೋಸ್ಟ್ ಆಗ್ತದೆ ನೋಡಿ. ಇದು ನಾವು ಓಪನ್ ಇಡ್ತೇವೆ, ಯಾಕೆಂದರೆ ಹಂದಿ ಯಾವುದೋ ಉಪದ್ರ ಕೊಡುವುದಿಲ್ಲ. ಹಂದಿ ಬಂದು ಇದರೊಟ್ಟಿಗೆ ಆಟ ಆಡ್ತದೆ, ತಿಂತದೆ, ಇದು ಮಾಡ್ತದೆ, ಎಲ್ಲ ಮಾಡ್ತದೆ. ನೆಕ್ಸ್ಟ್ ಇಯರ್ ಇದು ಸೂಪರ್ ಗೊಬ್ಬರ. ಇದು ಸಾವಯವ. ಇದಕ್ಕೆ ಬೇರೆ ತರೆಗಳು ಏನಾಗುದು ಇದನ್ನು ಹಾಕ್ತದೆ. ಅರೆಗಲದ ಟ್ಯಾಂಕ್. ಇದರಲ್ಲಿ ಮೀನು ಕೂಡ ಸಾಕಿದ್ದೇವೆ ನಾವು ಲಾಸ್ಟ್. ಇತ್ತೇನೆ ಬೊಂಡ ಮಾತ್ರ ಎತ್ತಂದ್ರೆ ಅಂಚನೆ ಬೊಂಡ ಹಾಕೊಂಡು 4 ಕೆಲ ಬೊಂಡ ನೂದು ಬೊಂಡ. ಒಂದು ಪೂರ ಮಲ್ಲಿಕ, ಒಂದು ಆಜಿ ದೈ ಮಲ್ಲಿಕದ, ಒಂದು ಮುಂಡಪ್ಪ, ಬಾದಾಮ್, ಬೇತೆ ಟೈಪ್ ದಮ್ಮ, ತೋತ 200ಕ್ಕಿಂತ ಜಾಸ್ತಿ ಹಲಸಿನ ಹಣ್ಣು ಈ ಮರದಲ್ಲಿತ್ತು. ಇದು ಮನುಷ್ಯರು ಎಲ್ಲ ಅತ್ಯಂತ ಒಳ್ಳೆಯ ಕ್ವಾಲಿಟಿ, ಅತ್ಯಂತ ಸ್ವೀಟ್. ಯಾರಿಗೆ ಬೇಕು ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಎಷ್ಟು ಕ್ವಿಂಟಲ್? 1,000ಕ್ಕಿಂತ ಮೇಲೆ ನಮ್ಮ ಇದು ಯಾವುದು ಪೆಪ್ಪರ್ ಗಿಡ ನಮ್ಮಲ್ಲಿ. ಅದಕ್ಕೆ ಕಾಲು ಮೆಣಸು ಅಂತ ಹೇಳ್ತಾರೆ. ಇಂಚೆನೆ ದುಂಬುದ ಪಪ್ಪಾಯ ಮರ ಮಗುರುಂಡು ಐಟ್ ಗೆಲ್ಲು ಬರ್ಕೊಂಡು ಐಟು ಅಂಚೆನೆ ಮೂಜಿಕಿಲ್ಲ ಮೂಜಾರಕ್ಕಿಲ್ಲ ಸಪ್ರೇಟ್ ಇಂದು ಪಿರ ದೆಪ್ಪುಂಡು ದಿನ ಅದು ಪಿರೊಂದು ಆಪ್ನ ಆ ಟೈಪುಡು. ಇಡೀ ವರ್ಷ ಬಜ್ಜೆ ಒಂದು ಈರಿನ ಪಪ್ಪಾಯ ಒಂದೇ ಉಂಟು.
ಈ ಬಗೆಟ್ పొసకురల్కు పొలపుకొన్న ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ 15 ವರ್ಷಲರ್ ದಿಂಚ ತೋಟ ಉಂಡು ಕೋರಿ ಸುತ್ತದ ಜಾಗೆ ಓವೇಕ್ಲಾ ಪೆರಜನಗ ಬರ್ಪುಜಿಂದು ಜಮೀನಿಗೆ ಸಂಬಂಧಿಸ ಆಯನಕ್ಲು ಪೋಡಿಪ್ ನಿರ್ದಾತ್ರ ಆಕ್ಲಿನ ಪೋಳಿಗೆನು ದೂರ ಮಲ್ಪರೆ ಕಂಗು ಬಾರದ ದೈಕ್ಲಿನ ಬುಲಪಾಯರೆ ದುಂಬಾತೆ ಪಂಡ ತಿರಿಪಾಯರು. ಅಡಿಕೆ ಮರ ಮತ್ತು 1,000ಕ್ಕಿಂತ ಜಾಸ್ತಿ ಇದುಂಟು ಯಾವುದು ಕಾಳು ಮೆಣಸು. ಅದರಲ್ಲಿ ಮತ್ತೊಂದು 1,000 ಗಿಡ ಬದಿಯಲ್ಲಿ ಉಂಟು. ಅದರ ಬದಿಯಲ್ಲಿ 1,000ಕ್ಕಿಂತ ಮೇಲೆ ರಬ್ಬರ್ ಗಿಡ ಉಂಟು. ಇದು ಬೋಲಿಯಾರಲ್ಲಿ ಆಯಿತು. ನಮ್ಮ ಕುರ್ನಾಡಲ್ಲಿ ನಮಗೆ ಬೇಕಾದಷ್ಟು ಕೋರೆ ಬದಿಯಲ್ಲಿ ಇವಾಗ ಟಿಶ್ಯೂ ಕಲ್ಚರ್, ಕ್ಯಾವಂಡಿಸ್, ನಮ್ಮ ನೇಂದ್ರ ಬಾಲೆ, ಅದರೊಟ್ಟಿಗೆ ಹೂ ಬಾಲೆ ಇದನ್ನೆಲ್ಲ ಹಾಕಿ ಅದು ಈಗ ಫಸಲು ಬರುವಂಥ ಗೊನೆ ಹಾಕುವಂಥ ಸಮಯ ಬಂದಿದೆ. ಅದರೊಟ್ಟಿಗೆ ಒಂದು ವಿಶ್ವಮಂಗಲ ಅಂತ ಹೊಸ ಬಿದೆ ಅಂತ ಹೇಳ್ತಾರೆ, ಹೊಸ ಇದು ಹಾಕಿದ್ದೇವೆ, ಅದು ಕೂಡ ಒಳ್ಳೆಯದುಂಟು. ಆ ಕಡೆಯಲ್ಲಿ ನಮ್ಮ ಪಜೀರು, ಬಂಟ್ವಾಳ ತಾಲೂಕಿನ ಪಜೀರು ಗ್ರಾಮ, ನನ್ನ ತಾಯಿಯ ಶಾರಲ್ಲಿ 1,500ಕ್ಕಿಂತ ಮೇಲೆ ಅಡಿಕೆ ಮರ, 106 ತೆಂಗಿನ ಮರ, ಅದರ ಒಟ್ಟಿಗೆ ನಾನು ಪರ್ಚೇಸ್ ಮಾಡಿದ ಇದರಲ್ಲಿ ಕೂಡ ಒಂದು 700-800 ಅಡಿಕೆ ಮರ, ಹಲಸಿನ ಮರ, ಅದರೊಟ್ಟಿಗೆ ಮಾವಿನ ಮರ, ಅದರ ಒಟ್ಟಿಗೆ ನಮ್ಮ ತೆಂಗಿನ ಮರ. ಇಲ್ಲಿ ಬೇರೆ ನಮ್ಮ ಇದುಂಟು, ಯಾವುದು ನಮ್ಮ ಮನೆ ಹತ್ತಿರ ರೊಂಬಟದ ಗಿಡಗಳುಂಟು ಬೇಕಾದಷ್ಟು, ಅದರಲ್ಲಿ ತುಂಬ ಹಣ್ಣಾಗ್ತದೆ. ಪನ್ನೇರಲ್ಲುಂಟು, ಅದರಲ್ಲಿ ಬೇಕಾದಷ್ಟು ಹಣ್ಣಾಗ್ತದೆ. ಅದು ಒಳ್ಳೆ ಕ್ರಾಪ್. ಅದರಲ್ಲಿ ನಿಮ್ಮ ಕ್ಯಾವಂಡಿಸಲ್ಲಿ 15ರಿಂದ 50 ಕಿಲೋ ಆಗುವ ತನಕ ಸಾಧ್ಯತೆ ಉಂಟು. ನೇಂದ್ರದಲ್ಲಿ 8 kg-ಯಿಂದ 15 kg ತನಕ. ಕದೋಲಿ ಗಿಡ ಉಂಟು, ಕದೋಲಿ 8 kg 10 kg. ತೋಟಕ್ಕೆ ಕೆಲಸಕ್ಕೆ ಜನ ಏನೂ ಕಡಿಮೆ ಇಲ್ಲ, ಇವತ್ತಲ್ಲ ಹಿಂದಿನಿಂದ ಕೂಡ ಜನ ಕಡಿಮೆ ಇಲ್ಲ. ಆದರೆ ಅನುಭವದ ಕೆಲಸದವರಿದ್ದಾರೆ, ಪ್ರೀತಿಯಿಂದ ಕೆಲಸ ಮಾಡುವವರಿದ್ದಾರೆ, ನಿಸ್ವಾರ್ಥವಾಗಿ ಕೆಲಸ ಮಾಡುವವರಿದ್ದಾರೆ, ಶ್ರದ್ಧೆಯಿಂದ ಕೆಲಸ ಮಾಡುವವರಿದ್ದಾರೆ. ನಮ್ಮ ಮೇಲೆ ಪ್ರೀತಿಯಿಂದ ಕೆಲಸ ಇಲ್ಲದಿದ್ದರೆ ಈ ತೋಟ ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಏನು ಕಂಪ್ಲೀಟಾಗಿ ತೋಟಕ್ಕೆ ಸಮಯ ಕೊಡುವಂಥ ಸಮಯ ನನ್ನಲ್ಲಿ ಇಲ್ಲ. ಆದರೂ ನಾನು ಕೃಷಿ ಕುಟುಂಬದಿಂದ ಬಂದವನು. ಕೃಷಿ ಕುಟುಂಬದಿಂದ ಬಂದ ನಂತರ ನನಗೆ ಅನುಭವವೂ ನನಗಿದೆ, ನನಗೆ ಬೇರೆಯವರಿಗೆ ಅನುಭವವನ್ನು ಕೊಡುವವನು ಅನುಭವ ನನಗಿದೆ. ಬೇರೆಯವರು ಇದಕ್ಕಿಂತಲೂ ಬಹಳ ಸುಂದರವಾಗಿ ತೋಟ ಮಾಡಿದವರ ತೋಟಕ್ಕೆ ಕೂಡ ಹೋಗಿ ಅವರು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ನೋಡಿ. ಈ ಊರಿನಾಗಿರ್ಬೋದು, ಬೇರೆ ರಾಜ್ಯದಲ್ಲಿ ಕೂಡ ಆಗಿರ್ಬೋದು, ಬೇರೆ ಜಿಲ್ಲೆ, ಅವರಲ್ಲಿ ಕಪ್ಪು ಕೋರೆ ಎಲ್ಲಿಂಟು ಅದು ಮರುಭೂಮಿ ಎಂಬ ಅವರ ಲೆಕ್ಕಾಚಾರ. ಅಲ್ಲಿ ಯಾವುದೇ ಒಂದು ಗಿಡ ಬದುಕುವುದಿಲ್ಲ, ಯಾವುದೇ ಒಂದು ತೋಟ ಆಗುವುದಿಲ್ಲ, ಯಾವುದೂ ಕೃಷಿ ಆಗುವುದಿಲ್ಲ. ಬದಿಯವರು ಕೂಡ ನಮ್ಮನ್ನು ನೋಡಿದಾಗ ಎಂಕ್ಲನ ಭೂಮಿ ಹಾಲಾನಂತ ತುಳುವಿನಲ್ಲಿ ಹೇಳ್ತಾರೆ. ಆದರೆ ನಾನು ಅವರಿಗೆ ಒಳ್ಳೆ ಸಂದೇಶ ಕೊಟ್ಟಿದ್ದೇನೆ, ಚಾಲೆಂಜ್ ಮಾಡಿದ್ದೇನೆ. ನೋಡಿ, ನಮ್ಮ ಕೋರೆಯ ಸುತ್ತಲೂ 10-25 ಫೀಟ್ ಎತ್ತರಕ್ಕೆ ಆ ಕಲ್ಲು ಕೋರೆಯ ಕಪ್ಪು ಮಣ್ಣಿನೊಟ್ಟಿಗೆ ಕಪ್ಪು ಕಲ್ಲುಗಳ ರಾಶಿಗಳಿದೆ. ಈ ರಾಶಿಯನ್ನು ತೆಗೆದು ಕೆಂಪು ಮಣ್ಣು ಹಾಕಿ ಇದರಲ್ಲಿ ತೋಟ ಮತ್ತು ಕೃಷಿ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ದೇನೆ. ಅದು 100ಕ್ಕೆ 100 ಸಕ್ಸಸ್. ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಕೋರೆಯ ಬದಿಯಲ್ಲಿ ಮೊನ್ನೆ ಒಬ್ಬರು ಫಾರೆಸ್ಟ್ ಅಧಿಕಾರಿ ಬಂದಿದ್ದರು, ನಮ್ಮ ಯಾವುದಕ್ಕೋ ಒಂದು ಪರ್ಮಿಷನ್ಗೆ ಇನ್ಸ್ಪೆಕ್ಷನ್ಗೆ ಬಂದಿದ್ದರು. ತೋಟ ನೋಡಿ ಅವ್ರು ಹೇಳ್ತಾರೆ, ಈ ಸಂತೋಷ್ ಕುಮಾರ್ ಈ ರೀತಿಯ ಒಂದು ತೋಟ ಮಾಡಿದ್ದೀರಾ ಅಂತ. ಅವರು ಅಲ್ಲೇ ನಿಂತು ದಸ್ಕತ್ತಾಗಿ ಹೋಗಿದ್ದಾರೆ. ನಮಗೆ ಕೃಷಿಗಾರಿಕೆ ಇಲಾಖೆ ಬೇರೆ ಬೇರೆ, ನಾವು ಮಾರ್ಗದ ಬದಿಯಲ್ಲಿ ವೆಸ್ಟ್ ಈಸ್ಟ್ ಅಂತ ಗಾರ್ಡನ್ ಇದು ಇದೆ, ಅಲ್ಲಿಗೆ ಹೋಗಿ ಬೇರೆ ಬೇರೆ ಗಿಡವನ್ನು ತರುವುದು. ಆ ಗಿಡವನ್ನು ಒಂದೇ ದಿವಸದಲ್ಲಿ ಅಡಿಕೆಯೂ ಆಗುವುದಿಲ್ಲ, 1 ವರ್ಷದಲ್ಲಿ ಅಡಿಕೆಯೂ ಆಗುವುದಿಲ್ಲ. ಯಾವುದೇ ಫ್ರೂಟ್ಸ್ ಗಿಡದಲ್ಲಿ ಕೂಡ ಅದು ತರುವಾಗ ಒಂದು ಆಗಿರ್ಬೋದು, ಅದು ಸರಿಯಾಗಬೇಕಾದ್ರೆ 3 ವರ್ಷ ಬೇಕು. 3 ವರ್ಷ ಇಲ್ಲದೆ ಯಾವುದೂ ಸರಿಯಾದ ಫಸಲು ಕೊಡಲಿಕ್ಕೆ ಆಗುವುದಿಲ್ಲ. ಇವತ್ತೇ ನೆಟ್ಟು ನಾಳೆ ಪಡೆಯುತ್ತೇನೆ ಎಂಬ ಆಸೆ, ತಾಳ್ಮೆ ಬೇಕು, ಅದರಲ್ಲಿ ಇಷ್ಟ ಇರಬೇಕು, ಅದರಲ್ಲಿ ಶ್ರದ್ಧೆ ಇರಬೇಕು.